ಗ್ರಾಮ ಸಮೀಕ್ಷಾ ಪಡಗಲ ನಾಗದೇವರ ಪರಿಪೂರ್ಣ ಕ್ಷೇತ್ರಂಗಳ ಸದ್ಭಕ್ತರಿಗಳ ಸಕುಟುಂಬಕರಿಗಳ ಮಾತ ಅಭಯಪ್ರಸಾದ ನಮ್ಮ ಅನುಗ್ರಹ ಪಡುತ್ತ ಅಂತೆಲ್ಲ ಪ್ರಾರ್ಥನೆ ಗೋವಿಂದಾನಿ ಗೋವಿಂದ ಅದ್ಯ
ಕಾಲದಿಂದ ಕ್ಷೇತ್ರದ ಒಡೆಯನನ್ನು ಕಾಣಬೇಕು, ಕ್ಷೇತ್ರದ ಒಡೆಯನ ಪ್ರಸಾದ ಬೇಕು ಅಂತ ಹೇಳಿ ಯಾವಾಗ ವಾರ್ಷಿಕ ಬರ್ತದೆ ಅಂತ ಎದುರು ನೋಡಿಕೊಂಡಿರತಕ್ಕಂತಹ ಶಕ್ತಿ ಸಾನ್ನಿಧ್ಯ ಇಲ್ಲಿಗೆ ಬರುವಂತಹ ಕಾಲದಲ್ಲಿ ಕಲಾಪೂರ್ಣನಾಗಿ ಬಂದು ಕ್ಷೇತ್ರದ ಒಡೆಯನ ಪಾದಾರವಿಂದವನ್ನು ಭಕ್ತಿಯಿಂದ ನಮಿಸಬೇಕು ಅಂತ ಬಂದಾಗ ಅನೇಕ ಭಕ್ತರು ಸಾನ್ನಿಧ್ಯದ ಶೇಷ ಮಾರ್ಗವನ್ನು ಹಿಡಿದುಕೊಂಡು ಕ್ಷೇತ್ರ ಒಡೆಯನಾಗಿರತಕ್ಕಂತಹ ಮಹಾವಿಷ್ಣುವಿನ ಸೇವೆಯಲ್ಲಿ ಭಕ್ತರೆಲ್ಲ ಕೂಡಿಕೊಂಡು ಮಾಡತಕ್ಕಂತಹ ಈ ಪರ್ವ ಸಮಯ, ಈ ಸಮಯದಲ್ಲಿ ಕ್ಷೇತ್ರನ ಅಪ್ಪಣೆಯ ಮಾರ್ಗದರ್ಶನ ಪ್ರಕಾರವಾಗಿ ಸಾನ್ನಿಧ್ಯ ಏನು ಅಭಯವನ್ನು ನೀಡ್ತೇನೋ ಅದು ಕ್ಷೇತ್ರದ ಒಡೆಯನ ಸಮೇತವಾಗಿ ಬರತಕ್ಕಂತಹ ಅಭಯ ಅಂತ ಹೇಳಿ ನಂಬಿಕೊಂಡು ಬಂದಿರತಕ್ಕಂತಹ ಭಕ್ತ ಕುಟುಂಬ. ಹಾಗಿರುವಾಗ ಸಾನ್ನಿಧ್ಯ ಯಾವಾಗಲೂ ನಿಮ್ಮಲ್ಲಿ ಪ್ರಶ್ನೆ ಕೇಳುವಂತೆ ಇವತ್ತಿನ ದಿವಸದಲ್ಲಿ ಸಾನ್ನಿಧ್ಯವನ್ನು ಇಷ್ಟು ಪ್ರೀತಿಪೂರ್ವಕವಾಗಿ ಆಧಾರ ಮಾಡಿಕೊಂಡು ಸಾನ್ನಿಧ್ಯವನ್ನು ಉಂಟುಪಡಿಸಲು ಕಾರಣವೇನು ಅಂತ ತಂತ್ರಿಗಳೊಟ್ಟಿಗೆ ಕೇಳಲು ಇಚ್ಛೆ ಬಯಸುತ್ತೇವೆ. ಸಾನ್ನಿಧ್ಯ ಅಭಿವೃದ್ಧಿಗೆ ಬೇಕಾದಂತಹ ಸತ್ಕರ್ಮವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಶ್ರೀ ಪಂಚಮಿಯ ದಿವಸದಲ್ಲಿ ಸಾನ್ನಿಧ್ಯ ಅಭಿವೃದ್ಧಿಗೆ ಯಥಾಶಕ್ತಿ ಸ್ವಪರ ಕಲಶ ಅಭಿಷೇಕಗಳು ಸಹವಾಗಿ ಪ್ರಧಾನ ಹೋಮ ಪೂಜಾ ಮಹೋತ್ಸವ ಅನ್ನದಾನಾದಿ ಸತ್ಕರ್ಮವನ್ನು ಯಥಾಶಕ್ತಿ ಯಥಾಮತಿಯಾಗಿ ಸತ್ಭಕ್ತರು ಸಕುಟುಂಬದ ದೇವರೆಲ್ಲ ಸೇರಿಕೊಂಡು ಮಾಡಿದ್ದೇವೆ. ಮಾಡಿದಂತಹ ಸತ್ಕರ್ಮದಿಂದ ತ್ರಿಕರಣಪೂರ್ವಕ ಮಾಡಿದಂತಹ ಸತ್ಕರ್ಮದಿಂದ ಅಪರಾಧಗಳಿದ್ದರೆ ಕ್ಷಮಿಸುವಂಥ ಒಡೆಯನು ಸಂಘರ್ಷಮಿ ಪರಮಾತ್ಮ ದೇವರು ಕ್ಷಮಾಪಣೆ ಕೊಟ್ಟು ಸತ್ಕರ್ಮವನ್ನು ಪೂರ್ಣ ಚಿತ್ತದಿಂದ ಸ್ವೀಕಾರ ಮಾಡಿಕೊಂಡು ಗ್ರಾಮ ರಾಷ್ಟ್ರಕ್ಕೆ ಸದ್ಭಕ್ತರಿಗೆ ಯಾವತ್ತೂ ಬರುವಂತಹ ಸಕಲ ಅರಿಷ್ಟಗಳನ್ನು ಸರ್ಪಶಾಖಗಳನ್ನು ಇನ್ನಿತರ ಪ್ರಭಾವದೋಷವನ್ನು ಪರಿಹರಿಸಿ ಕ್ಷೇತ್ರ ಬೆಳಗುವಂತೆ, ಕ್ಷೇತ್ರದಲ್ಲಿ ಸಾನ್ನಿಧ್ಯ ಅಭಿವೃದ್ಧಿ ಆಗುವಂತೆ, ಎಲ್ಲರ ಇಷ್ಟಾರ್ಥ ಸಿದ್ಧಿ ಆಗುವಂತೆ ಅನುಗ್ರಹಿಸಬೇಕು ಅಂತ ನಮ್ಮ ಪ್ರಾರ್ಥನೆ. ಮಾಡತಕ್ಕಂತಹ ಪೂರ್ವಭಾವಿ ತಯಾರಿಯಾಗಿದೆ. ಆ ತಯಾರಿಯಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನಾತಿರಿಕ್ತ ಮಹಾವಿಷ್ಣು ದೇವರ ದೃಷ್ಟಿಗೆ ಗೋಚರ ಆಗಬಾರದು ಅಂತ ಹೇಳಿ ಜಾಗರೂಕತೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡಿಕೊಂಡು ಇನ್ನು ಆಗ ಅಪ್ಪಣೆ ನುಡಿದಂತೆ ಮಹಾವಿಷ್ಣುವಿಗೆ ಆಸನನಾಗು ಅಂತ ಹೇಳುವಾಗ ಆಸನನಾಗಿರತಕ್ಕಂತಹ ಶೇಷರೂಪದ ಶಂಕರನಿಗೆ ಆಭರಣನಾಗು ಅಂತ ಹೇಳುವಾಗ ಆಭರಣ ರೂಪದಲ್ಲಿ ಅಲ್ಲಿ ಬೆಳಗತಕ್ಕಂತಹ ಶಂಕರ ಸಾನ್ನಿಧ್ಯ, ಎರಡೂ ಸಾನ್ನಿಧ್ಯದ ಮಡುವಿನಲ್ಲಿರತಕ್ಕಂತಹ ಇಡೀ ಕ್ಷೇತ್ರವನ್ನು ಕಾದುಕೊಂಡು ಬರತಕ್ಕಂತಹ ಸನ್ನಿಧಾನದ ನಡೆಯ ವಿಚಾರಗಳೆಲ್ಲ ಗೋಚರ. ಹಾಗಿರುವಾಗ ಪ್ರತಿ ಮಣ್ಣಿನಲ್ಲೂ ಸಾನ್ನಿಧ್ಯ ಹಾಗೂ ಕ್ಷೇತ್ರ ಸ್ವಾಮಿಯ ಪ್ರಸಾದ ಅಡಗಿದೆ. ಹಾಗಿರುವ ಆ ಮಣ್ಣಿನಲ್ಲಿ ಮುಹೂರ್ತದಿಂದ ಹೊರಟು ಎಲ್ಲ ಕೆಲಸದಲ್ಲೂ ಪ್ರಾಯಶ್ಚಿತ್ತಾದಿಗಳು ಬೇಕೆ. ಯಾಕೆ ಹೇಳಿದ್ರೆ ಸಾನ್ನಿಧ್ಯದೇ ನಡೆ. ಹಾಗಿರುವಾಗ ಇದು ಯಾವುದೂ ನಾವು ಮಾಡುವುದಲ್ಲ, ಎಲ್ಲವೂ ದೇವರೇ ಮುಂದೆ ನಿಂತು ಅವನವನಿಗೆ ಬೇಕಾದ ರೀತಿಯಲ್ಲಿ ಮಾಡಿಸ್ತಾನೆ ಅಂತ ಭಕ್ತಿಯಲ್ಲಿ ಇಟ್ಟುಕೊಂಡಂತಹ ಮಾರ್ಗದಿಂದಾಗಿ ಯಾವುದೇ ತಪ್ಪುಗಳನ್ನು ಹಿಡಿಯದೆ ಇವರ ಮುಖಾಂತರವಾಗಿ ವರ್ಷಕ್ಕಿಂತ ವರ್ಷಕ್ಕೆ ವಿಶೇಷ ರೀತಿಯಾಗಿ ಸೇವೆಯನ್ನು ತೆಗೆದುಕೊಂಡಿರತಕ್ಕಂತಹ ಕ್ಷೇತ್ರ ಸ್ವಾಮಿ ಹಾಗೂ ಸಾನ್ನಿಧ್ಯದ ಸನ್ನಿಧಾನ. ಈ ವರ್ಷವೂ ಭಕ್ತಿಪೂರ್ವಕವಾಗಿ ಮಾಡಿರತಕ್ಕಂತಹ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳನ್ನು, ಅದೂ ಅಲ್ಲದೆ ನಾಳೆಯ ದಿವಸದಲ್ಲಿ ನಡೆಯತಕ್ಕಂತಹ ಶುದ್ಧ ಕಲಶಾದಿ ಪೂಜೆಗಳನ್ನೆಲ್ಲ ಸನ್ನಿಧಾನ ಮಹಾವಿಷ್ಣುವಿನಲ್ಲಿ ಭಕ್ತಿಯಿಂದ ಸೇವೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು ಅಂತ ನಿಮ್ಮ ಪರವಾಗಿ ಸನ್ನಿಧಾನವೇ ಪ್ರಾರ್ಥನೆ ಮಾಡಿಕೊಳ್ಳುವುದು. ಆಯ್ತಾ? ಬೇರೆ